ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಂಗಳೂರು ಜಾಮುಂಡೆ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಒಂದು ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು. ಇದನ್ನು ತುಂಬಾ ಒಂದು ಅಪರೂಪವಾದಂತಹ ರೆಸಿಪಿ ಕೂಡ ಇದು. ನಮ್ಮ ಕಡೆ ಅಂದ್ರೆ ಮಂಗಳೂರು ಸೈಡಲ್ಲೆಲ್ಲ ಮೊದಲನೇ ಜಾಸ್ತಿ ಸಿಗ್ತಾ ಇತ್ತು. ಸಾಧಾರಣವಾಗಿ ಒಂದು 10-15 ವರ್ಷಕ್ಕಿಂತ ಮೊದಲೆಲ್ಲ ಯಾವ ಹೋಟೆಲ್ಗೆ ಹೋಗಿ ಕೇಳಿದ್ರು ಕೂಡ ಮಂಗಳೂರು ಜಾಮುಂಡೆ ಅಂತ ಹೇಳಿದ್ರೆ ಕೊಡ್ತಾ ಇದ್ರು. ಆದರೆ ಇವಾಗ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಅದೇ ಮೊದಲೆಲ್ಲ ಇದ್ದಂತಹ ಹೋಟೆಲಿಗೆ ಹೋಗಿ ನಾವು ವಾಪಸ್ ಕೇಳಿದ್ರೆ, ಇವಾಗ ಹೋಗಿ ಕೇಳಿದ್ರೆ ಮಂಗಳೂರು ಜಾಮುಂಡೆ ಕೊಡಿ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಅದು ಕಣ್ಮರೆಯಾಗಿದೆ ಅಂತಾನೆ ಹೇಳ್ಬೋದು. ಇವಾಗ ಯಾರು ಕೂಡ ಮಾಡ್ತಾ ಇಲ್ಲ. ಆದರೆ ಆ ಒಂದು ಮಂಗಳೂರು ಜಾಮುಂಡೆ ಉಂಟಲ್ವಾ, ತುಂಬಾನೇ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಇವತ್ತು ತೋರಿಸ್ತೇನೆ ಯಾವ ರೀತಿ ಮಾಡೋದಂತೇಳಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಓಕೆ, ಇವಾಗ ಶುರು ಮಾಡ್ಕೊಳ್ಳೋಣ. ಮೊದಲಿಗೀಗ ಒಂದು ಬೌಲ್ ತೊಗೊಂಡಿದ್ದೇನೆ ನಾನು. ಈ ಬೌಲಿಗೆ 2 ಕಪ್ ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಳ್ತಾ ಇದ್ದೇನೆ ನೋಡಿ. ಅಂದರೆ ಕಪ್ ಮೆಜರ್ಮೆಂಟ್ ನಿಮಗೆ ಬಿಟ್ಟಿದ್ದು, ಯಾವ ಕಪ್ ಆದರೂ ತೊಂದರೆ ಇಲ್ಲ. ನಾನು ದೊಡ್ಡ ಕಪ್ ತೊಗೊಂಡಿದ್ದೇನೆ, ಆ ಕಪ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ. 2 ಕಪ್ ಗೋಧಿ ಹಿಟ್ಟು. ಹಾಗೆ ಯಾವ ಕಪ್ನಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ನೋಡಿ, ಅದೇ ಕಪ್ನಲ್ಲಿ ಮೈದಾ ಹಿಟ್ಟು 1/4 ಕಪ್ನಷ್ಟು ತೊಗೋತಾ ಇದ್ದೇನೆ. ಇದೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ಈ ರೀತಿ ಮೈದಾ ಹಿಟ್ಟು ಹಾಕಿ ಮಾಡೋದ್ರಿಂದ. ಈಗ ಇದನ್ನು ಕೂಡ ಜರಡಿ ಹಿಡ್ಕೊಳ್ತಾ ಇದ್ದೇನೆ. ಕ್ಲೀನಾಗಿ ಇರುತ್ತೆ ಹಿಟ್ಟು, ಏನಿರಲ್ಲ ಕಸಗಿಸ ಎಲ್ಲ ಅದರಲ್ಲಿ. ಆದರೂ ಜರಡಿ ಯಾಕೆ ಹಿಡ್ಕೊಳ್ಳೋದು ಅಂತ ಹೇಳಿದರೆ, ಗಾಳಿ ತುಂಬಿಕೊಳ್ಳಿ ಅಂತೇಳಿ. ನಾವು ಕೇಕ್ ಬ್ಯಾಟರ್ ಎಲ್ಲ ಮಾಡಬೇಕಾದ್ರೆ ನೋಡಿ ಇದೇ ರೀತಿ ಮಾಡ್ತೇವಲ್ವ, ಅದಕ್ಕೋಸ್ಕರ ಇದನ್ನು ಕೂಡ ಅದೇ ರೀತಿ ಜರಡಿ ಹಿಡ್ಕೊಳ್ಳೋದು. ಓಕೆ, ಈಗ ಇದಕ್ಕೆ ತೆಂಗಿನಕಾಯಿ ನೋಡಿ, ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಟಂತಹ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಸೋಡಾ ಹುಡಿ ಕೂಡ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು. ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನೀಗ ಒಂದು ಸಲ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಒಂದು ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನಂತರ ಇದಕ್ಕೀಗ ನಾನು ಬೆಲ್ಲದ ನೀರು ಹಾಕ್ತಾ ಇದ್ದೇನೆ. ನಾನು ಯಾವ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೇನೆ ಹಿಟ್ಟೆಲ್ಲ, ಅದೇ ಕಪ್ನಲ್ಲಿ 1 ಕಪ್ ಬೆಲ್ಲಕ್ಕೆ 1/4 ಕಪ್ ನೀರು ಹಾಕಿಬಿಟ್ಟು ನಾನು ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೆ. ಅಂದರೆ ಬೆಲ್ಲ ಕರಗಲಿ ಅಂತೇಳಿ. ನೀವು ಬೇಕಾದರೆ ಬಿಸಿ ಮಾಡಬೇಕು ಅಂತಿಲ್ಲ, ಒಂದು ಸ್ವಲ್ಪ ಅರ್ಧ ಗಂಟೆಗಿಂತ ಮೊದಲು ನೀರಲ್ಲಿ ಹಾಕಿಟ್ರು ನಡೀತದೆ. ಈಗ ಆ ನೀರನ್ನು ನಾನು ಸ್ಟ್ರೈನ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ. ಅಂದರೆ ಬೆಲ್ಲದಲ್ಲಿರೋಂತಹ ಕಸ ಎಲ್ಲ ಹೋಗಲಿ ಅಂತೇಳಿ. ತಣ್ಣಗಾಗಬೇಕು ಮಾತ್ರ, ಬಿಸಿ ಬಿಸಿಯಾಗಿ ಹಾಕ್ಲಿಕ್ಕೆ ಹೋಗಬೇಡಿ. ಪೂರ್ತಿಯಾಗಿ ತಣ್ಣಗಾದ ನಂತರ ಆ ಬೆಲ್ಲದ ನೀರನ್ನು ಈ ಹಿಟ್ಟಿಗೆ ಹಾಕ್ಕೊಳ್ಳಿಕ್ಕೆ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಉಗುರು ಬೆಚ್ಚಗಿನ ನೀರು ತೊಗೊಂಡಿದ್ದೇನೆ. ಬೆಲ್ಲದ ನೀರು ಮಾತ್ರ ಸಾಕಾಗೋದಿಲ್ಲ ಹಿಟ್ಟು ಕಲಿಸ್ಲಿಕ್ಕೆ, ಅದಕ್ಕೋಸ್ಕರ ನಾನು ಉಗುರು ಬೆಚ್ಚಗಿನ ನೀರು ಹಾಕ್ತಾ ಇದ್ದೇನೆ. ಉಗುರು ಬೆಚ್ಚಗಿನ ನೀರು ಹಾಕಿದರೂ ಅಷ್ಟೇ ಬೇಗ ಹುಳಿ ಬರ್ತದೆ ಹಿಟ್ಟು. ಎಲ್ಲ ಹಾಕಿಬಿಟ್ಟು ನಂತರ ಒಂದು ಸಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ, ಹಾಗೆ ಸರಿ ಹೊಡಿಬೇಕು ನೋಡಿ. ಈ ರೀತಿ ಡಬಡಬ ಅಂತ ಸೌಂಡ್ ಬರಬೇಕು, ಅದು ಆ ರೀತಿ ಹೊಡಿಬೇಕು ನೀವು, ಬೇಗ ಹುಳಿ ಬರ್ತದೆ. ನಂತರ ಫೈನಲ್ ಆಗಿ ಸ್ವಲ್ಪ 1-2 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿಬಿಟ್ಟು ಬಿಡಿ, ಹಾಗೆ ಬಿಟ್ಬಿಡಿ. ಒಂದು 3 ಗಂಟೆ ಹೊತ್ತು ಇದು ರೆಸ್ಟಿಗೆ ಇಡಬೇಕು. 3 ಗಂಟೆ ಹೊತ್ತು ಬೇಕಾಗ್ತದೆ ಇದಕ್ಕೆ ಹುಳಿ ಬರಲಿಕ್ಕೆ. ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ಮೇಲೆ ನೀವು ಹಾಕಿಬಿಟ್ಟು ಮುಚ್ಚಿಬಿಟ್ರೆ ಆಯಿತು. ನೋಡಿ ಈಗ ಕರೆಕ್ಟಾಗಿ 3 ಗಂಟೆ ಆಗಿದೆ. 3 ಗಂಟೆ ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಕಾಣ್ತಾ ಇರ್ಬೋದು ನಿಮಗೆ. ಈ ರೀತಿ ಬಬಲ್ಸ್ ಬರಬೇಕು ನೋಡಿ ಮೇಲ್ಗಡೆ ಎಲ್ಲ. ಈಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಹಾಕಿಬಿಟ್ಟು ವಾಪಸ್ ನನ್ನ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ತೇನೆ ನೋಡಿ. ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ಕಾಣ್ತಾ ಇರ್ಬೋದು ಎಷ್ಟು ಬೇಕು ಅಂತೇಳಿ. ನೋಡಿ ಇಷ್ಟೇ ದಪ್ಪ ಇರಬೇಕು, ಇದಕ್ಕಿಂತ ತೆಳ್ಳಗೂ ಆಗಬಾರ್ದು, ದಪ್ಪನೂ ಇರಬಾರ್ದು. ಇಷ್ಟು ಕನ್ಸಿಸ್ಟೆನ್ಸಿ ಇಟ್ಕೊಂಡ್ರೆ ಆಯಿತು. ಈಗ ನಾನು ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಒಳ್ಳೆ ರೀತಿಯಲ್ಲಿ ಬಿಸಿ ಆಗಬೇಕು ನೀವು ಜಾಮುಂಡೆ ಬಿಡಬೇಕಾದ್ರೆ. ನಾನಿಲ್ಲಿ ಕೈಯಲ್ಲಿ ಬಿಡ್ತಾ ಇಲ್ಲ, ಬದಲಾಗಿ ಒಂದು ಸಣ್ಣ ರೀತಿಯಾದಂತಹ ಒಂದು ಸ್ಪೂನ್ ತೊಗೊಂಡಿದ್ದೇನೆ. ಅಂದರೆ ಒಂದೇ ರೀತಿ ಬರಲಿ ಅಂತೇಳಿಲ್ಲ, ಜಾಮುಂಡೆ ಕೂಡ ಒಂದೇ ರೀತಿ ಬರ್ತದೆ ಈ ರೀತಿ ಹಾಕೋದ್ರಿಂದ. ಇದರಲ್ಲಿ ಈಗ ಒಂದೊಂದು ಸ್ಪೂನ್ ತೆಗೆದ್ಬಿಟ್ಟು ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. ನೀವು ಈ ರೀತಿ ಹಾಕಬೇಕಾದ್ರೆ ಎಣ್ಣೆ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹಾಗೆ ಎಲ್ಲ ಜಾಮುಂಡೆನ ಇದೇ ರೀತಿ ಹಾಕ್ಕೊಳ್ಳಿ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಓಕೆ, ನಂತರ ನೀವು ಜಾಮುಂಡೆ ಎಲ್ಲ ಹಾಕಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು. ಇಲ್ಲಾಂದರೆ ಕಪ್ಪಾಗ್ತದೆ, ಆದರೆ ಒಳಗಡೆ ಸ್ವಲ್ಪನೂ ಬೇಯಲ್ಲ. ನೋಡಿ ಈ ರೀತಿ ಕಲರ್ ಬರಬೇಕು. ಗುಲಾಬ್ ಜಾಮೂನೆಲ್ಲ ಏನಿದೆ ನೋಡಿ ಅದೇ ರೀತಿ ಕಲರ್ ಬರಬೇಕು. ಓಕೆ, ಈಗ ಇದು ರೆಡಿಯಾಗಿದೆ. ಈಗ ನೋಡುವ ಯಾವ ರೀತಿ ಬಂದಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಕಾಣ್ತಾ ಇರ್ಬೋದು ಎಷ್ಟೊಂದು ಸಾಫ್ಟ್ ಆಗಿದೆ, ಹಾಗೆ ಸೈಡಲ್ಲೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಕಾಣ್ತಾ ಇದೆಯಾ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಂತ ಹೇಳಿದರೆ ಒಳ್ಳೆ ಒಂದು ಪರಿಮಳ ಕೂಡ ಅಷ್ಟೇ, ತುಂಬ ಒಳ್ಳೆ ರೀತಿಯಾದಂತಹ ಒಂದು ಪರಿಮಳ ಕೂಡ ಬರ್ತಾ ಉಂಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಕೂಡ ಒಂದು ಸಲ ಮಾಡಿ, ಇದನ್ನು ಯಾರು ಮಿಸ್ ಮಾಡ್ಕೊಳ್ಬೇಡಿ, ತುಂಬ ಚೆನ್ನಾಗಿ ಬರ್ತದೆ.
ಟೇಸ್ಟ್ ಅಂತೂ ಸಖತ್ತಾಗಿ ಇರ್ಬೋದು. ನಾನು ನೋಡಿಬಿಟ್ಟು ಹೇಳ್ತೇನೆ ನಿಮಗೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ಮಂಗಳೂರು ಜಾಮೂನ್ ಮಾಡೋದು ಅನ್ನೋದನ್ನ. ತುಂಬ ಈಸಿ ಆಗಿದೆ, ಏನು ಕಷ್ಟ ಏನಿಲ್ಲ, ಬೇಗ ಮಾಡ್ಲಿಕ್ಕೆ ಆಗ್ತದೆ. ಇದು ತುಂಬ ಟೈಮ್ ಕೂಡ ಬೇಕು ಅಂತ ಇಲ್ಲ, ಒಂದು ಸ್ವಲ್ಪ ಅದು ಹಿಟ್ಟು ಹುಳಿ ಬರಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ತಗೊಳ್ತದೆ ಅಷ್ಟೇ, ಬಿಟ್ಟರೆ ಮತ್ತೇನು ಜಾಸ್ತಿ ಕೆಲಸ ಅಂತೆಲ್ಲ ಬೇಗ ಮಾಡ್ಕೊಳ್ಬೋದು. ಇವಾಗ ನಾನು ನಿಮಗೆ ತೋರಿಸಿದೆ ಹೇಗಾಗಿದೆ ಅಂತೇಳಿ. ತುಂಬಾ ಸಾಫ್ಟ್ ಆಗಿದೆ, ಹಾಗೆ ಲೈಟ್ ಆಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ಯಾಕೆಂತ ಹೇಳಿದ್ರೆ ಮೈದಾ ಹಿಟ್ಟು ಹಾಕಿದ್ದೇವಲ್ವಾ, ಹಾಗಾಗಿ. ಈಗ ನಾನು ಟೇಸ್ಟ್ ಮಾಡಲಿಲ್ಲ, ನಾನೀಗ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇನೆ ಹೇಗೆ ಬಂದಿದೆ ಅಂತೇಳಿ. ಎಣ್ಣೆ ಏನು ಜಾಸ್ತಿ ಎಳ್ಕೊಳ್ಳೋದಿಲ್ಲ, ಹೀರ್ಕೊಳ್ಳೋದಿಲ್ಲ ಇದು ಎಣ್ಣೆ. ಲೈಟಾಗಿ ಒಳಗಡೆ ಎಲ್ಲ ಜಾಸ್ತಿ ಎಣ್ಣೆ ಎಳ್ಕೊಳ್ಳೋದಿಲ್ಲ, ಹೊರಗಡೆ ಸ್ವಲ್ಪ ಎಣ್ಣೆ ಅಂತ ಅನಿಸ್ತದೆ, ಆದರೆ ಒಳಗಡೆ ಸ್ವಲ್ಪ ಕೂಡ ಎಣ್ಣೆ ಎಳ್ಕೊಳ್ಳೋದಿಲ್ಲ. ಸೂಪರ್ ಆಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಎಷ್ಟೊಂದು ಟೇಸ್ಟಿಯಾಗಿ ಬಂದಿದೆ ಅಂತ ಹೇಳಿದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ. ಒಂದು 10-15 ವರ್ಷಕ್ಕಿಂತ ಮೊದಲು ಹೋಟೆಲ್ಗೆಲ್ಲ ಹೋಗಿ ತಿಂತಾ ಇದ್ದೆ ಅಲ್ಲ ನಾನು, ಆವಾಗಿನ ಒಂದು ನೆನಪು ನನಗೆ ಬರ್ತಾ ಉಂಟು. ತುಂಬಾ ರುಚಿಯಾಗಿದೆ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಹಾಗಾದರೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಸಿಗ್ತೇನೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಷ್ಟೊತ್ತಂಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.